ಒಂದೊಂದು ಧರ್ಮಕ್ಕೆ ಅವರದೇ ಗ್ರಂಥ ಶ್ರೇಷ್ಠವಾದರೆ ಪ್ರಜಾಪ್ರಭುತ್ವಕ್ಕೆ ಸಂವಿಧಾನ ಶ್ರೇಷ್ಠ. ಇದಕ್ಕೆ ಅಡಿಪಾಯ ನ್ಯಾಯಾಂಗ ಆಗ್ತದೆ. ಈ ನಿಟ್ಟಿನಲ್ಲಿ ನ್ಯಾಯಾಂಗ ಪ್ರಜಾಪ್ರಭುತ್ವದ ದೇಗುಲ ಎಂದು ಕರ್ನಾಟಕ ವಕೀಲರ ಪರಿಷತ್ ಅಧ್ಯಕ್ಷ ಎಲ್ ಶ್ರೀನಿವಾಸ್ ಬಾಬು ಅವರು ಹೇಳಿದರು. ಅವರು ಖ್ಯಾತ ನ್ಯಾಯವಾದಿ ಮಹೇಶ್ ಕಜಿ ಅವರ ಕಚೆ ಲಾ ಚೇಂಬರ್ಗೆ ಭೇಟಿ ನೀಡಿ ತಮ್ಮ ಮನದಾಳದ ಮಾತುಗಳನ್ನಾಡಿದರು. ಈ ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಧರ್ಮ, ಜಾತಿ, ಭಾಷೆ, ಪ್ರಾಂತ್ಯ, ಭಾವನೆ ಸೇರಿ ಪ್ರಜಾಪ್ರಭುತ್ವ ಆದಾಗ ಅದಕ್ಕೆ ಮುಖ್ಯವಾದ ಅಡಿಪಾಯ ನ್ಯಾಯಾಂಗ ಆಗ್ತದೆ. ಹಾಗಾಗಿ ನ್ಯಾಯಾಂಗ ಪ್ರಜಾಪ್ರಭುತ್ವದ ದೇಗುಲ ಎಂದರು. ಇಲ್ಲಿ ನ್ಯಾಯವಾದಿಗಳೇ ಅರ್ಚಕರು. ಯಾಕೆಂದ್ರೆ ನಾವೆಲ್ಲ ದೇವಸ್ಥಾನದಲ್ಲಿ ಕೈ ಮುಗಿದಂತೆ ನ್ಯಾಯಾಲಯಕ್ಕೂ ಕೈ ಮುಗಿದು ಹೋಗ್ತೇವೆ. ನ್ಯಾಯಾಲಯಗಳೆಲ್ಲ ದೇವಸ್ಥಾನಕ್ಕೆ ಸಮಾನ ಎಂದು ಹೇಳಿದರು. ನಿಮಗೆ ಭಗವದ್ಗೀತೆ ಶ್ರೇಷ್ಠ, ನನಗೆ ಬೈಬಲ್ ಶ್ರೇಷ್ಠ, ಇವರಿಗೆ ಕುರಾನ್ ಶ್ರೇಷ್ಠ. ಆದರೆ ನಮ್ಮ ಪ್ರಜಾಪ್ರಭುತ್ವಕ್ಕೆ ಸಂವಿಧಾನ ಶ್ರೇಷ್ಠ. ಈ ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಜಾತಿ, ಧರ್ಮ, ಭಾಷೆ, ಭಾವನೆ, ಪ್ರಾಂತ್ಯ ಎಲ್ಲ ಸೇರಿಕೊಂಡೇ ಒಂದು ಪ್ರಜಾಪ್ರಭುತ್ವವನ್ನು ಒಪ್ಕೊಂಡಿದ್ದೀವಿ. ಹಾಗಾದರೆ ಈ ಪ್ರಜಾಪ್ರಭುತ್ವಕ್ಕೆ ಮುಖ್ಯವಾದಂಥ ಪಿಲ್ಲರು, ಸ್ಪೈನಲ್ ಕಾರ್ಡ್ ಯಾವುದು ಅಂದರೆ ನ್ಯಾಯಾಂಗ. ಸೊ ನ್ಯಾಯಾಂಗ ಇಸ್ ದ ಟೆಂಪಲ್ ಆಫ್ ದಿ ಡೆಮಾಕ್ರಸಿ. ಹಾಗಾಗಿ ಈ ಎಲ್ಲೆಲ್ಲಿ ಕೋರ್ಟ್ಗಳಿದಾವಲ್ಲ ಅದೆಲ್ಲವೂ ನ್ಯಾಯಸ್ಥಾನ ಅಂದರೆ ನ್ಯಾಯ ದೇಗುಲ. ಅಡ್ವೊಕೇಟ್ ಆಫೀಸ್ಗಳಿದೀವಲ್ಲ ನಾವು ಕೂಡ ಅದರ ಅರ್ಚಕರು. ನಾವು ಆ ದೇವರ ಸನ್ನಿಧಿಯಲ್ಲಿ ನಾವು ಅದಕ್ಕೆ ಕೈ ಮುಗಿದು ಹೋಗ್ತೀವಿ. ದೇವಸ್ಥಾನಕ್ಕೆ, ಕೋರ್ಟ್ಗೂ ಅಷ್ಟೇ ಅಲ್ವಾ, ಕೈ ಮುಗಿದು ಹೋಗ್ತೀವ, ಹಾಯ್ ಅಂತ ಹೋಗ್ತೀವಿ, ಕೈ ಮುಗಿದೇ ಹೋಗ್ತೀವಿ. ಹಾಗಾಗಿ ಆಲ್ ಕೋರ್ಟ್ಸ್ ಆರ್ ಟೆಂಪಲ್ ಓನ್ಲಿ. ಹಾಗಾಗಿ ನನ್ನ ಕಳೆದ ಒಂದು ಇದರಲ್ಲೂ ಹೇಳಿದೆ ಏನು ಅಂದರೆ, ಈ ಪ್ರಜಾಪ್ರಭುತ್ವ ಭಾಳ ಗಟ್ಟಿಯಾಗಿ ನಿಲ್ಲಬೇಕು ಅಂದರೆ ನ್ಯಾಯಾಂಗ ಗಟ್ಟಿಯಾಗಿರ್ಬೇಕು. ನ್ಯಾಯಾಂಗ ಗಟ್ಟಿಯಾಗಿರಬೇಕು ಅಂತಂದರೆ ನ್ಯಾಯಾಧೀಶರು ಗಟ್ಟಿಯಾಗಿರಬೇಕು. ನ್ಯಾಯಾಧೀಶರು ಗಟ್ಟಿಯಾಗಿರಬೇಕು ಅಂದರೆ ಬಾರ್ ಅಸೋಸಿಯೇಷನ್ ಗಟ್ಟಿಯಾಗಿರಬೇಕು. ಈ ಬಾರ್ ಅಸೋಸಿಯೇಷನ್ ಗಟ್ಟಿಯಾಗಿರಬೇಕು ಅಂದರೆ ಒಳ್ಳೆ ವಕೀಲರನ್ನ ನಾವು ರೆಡಿ ಮಾಡಬೇಕು. ಆ ಒಳ್ಳೆ ವಕೀಲರನ್ನ ರೆಡಿ ಮಾಡೋ ಕೆಲಸ ಬಾರ್. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಎನ್ಎಸ್ ಮಂಜುನಾಥ್, ಉಪಾಧ್ಯಕ್ಷ ಪಡಂಬೈಲ್ ಸುರೇಶ್ ರೈ ಮತ್ತು ದೀಪಿಕಾ ಕಜೆ ಹಾಗೂ ಕಜೆ ಲಾ ಚೇಂಬರ್ಸ್ನ ಕಿರಿಯ ನ್ಯಾಯವಾದಿಗಳು ಉಪಸ್ಥಿತರಿದ್ದರು. ಟೇಸ್ಟ್ ಗೆ ಮತ್ತೊಂದು ಹೆಸರು ಕೊಚ್ಚಿನ್ ಬೇಕರಿ. ಬರ್ತ್ಡೇ ಕೇಕ್ಸ್, ಸ್ವೀಟ್ಸ್ ಲೈಕ್ ಲಾಡು, ಪೇಡ, ಕಾಜು ಕಟ್ಲಿ, ಹಲ್ವಾಸ್, ಜಾಮೂನ್ಸ್, ಡ್ರೈ ಫ್ರೂಟ್ ಹಲ್ವಾಸ್, various kinds of pastries, butter beans and many more. Breads, puffs, pizzas and various savories at the best bakers from Calicut. Cochin Bakery, Kaltappam and Kinatappam. Visit Madi, Cochin Bakeries, celebrating the art of baking since 1939. Cochin Bakery, Paradigm Plaza, AB Shetty Circle. Phone 24201725262020.